ಹಿಜಾಬ್ ವಿವಾದ ಪ್ರಕರಣದಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರ ಪರವಾಗಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಬಲ ವಾದ ಮಂಡಿಸಿ ಗಮನ ಸೆಳೆದ ದೇವದತ್ ಕಾಮತ್ ಬಗ್ಗೆ ಜೆಎಸ್ಪಿ ಸಮುದಾಯ ಸದಸ್ಯರಿಂದ ಭಾರೀ ಟೀಕೆ ಕೇಳಿಬರುತ್ತಿದೆ. ಕರಾವಳಿಯ ಪ್ರಬಲ ಗೌಡ ಸಾರಸ್ವತ ಸಮುದಾಯಕ್ಕೆ ಸೇರಿದ ದೇವದತ್ತ ಕಾಮತ್ ಮುಸ್ಲಿಂ ವಿದ್ಯಾರ್ಥಿನಿಯರ ಪರವಾಗಿ ವಾದವನ್ನ ಮಂಡಿಸುತ್ತಿರುವುದಕ್ಕೆ ಜೆಎಸ್ಪಿ ಸಮುದಾಯದ ಒಳಗಿನಿಂದಲೇ ಭಾರೀ ಆಕ್ಷೇಪ ಕೇಳಿಬರುತ್ತಿದೆ. ಮುಸ್ಲಿಂ ಪರವಾಗಿ ವಾದಿಸುತ್ತಿರುವ ದೇವದತ್ತ ಕಾಮತ್ ಅವರನ್ನ ಅಲ್ಲಿಂದ ಹಿಂದೆ ಸರಿಯುವಂತೆ ಮಾಡಬೇಕು, ಜೊತೆಗೆ ಸಮುದಾಯದಿಂದ ಬಹಿಷ್ಕಾರ ಹಾಕಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಶುರುವಾಗಿದೆ. ಆದರೆ ವಕೀಲ ದೇವದತ್ ಕಾಮತ್ ಪರ ಕಾರವಾರದ ಶ್ರೀರಾಮಕೃಷ್ಣ ಆಶ್ರಮದ ಶ್ರೀ ಭಾವೇಶಾನಂದ ಸ್ವಾಮೀಜಿ ಅವರು ಬೆಂಬಲ ಸೂಚಿಸಿದ್ದಾರೆ. ವಕೀಲರಾಗಿ ಕಾಮತ್ ತಮ್ಮ ವೃತ್ತಿ ಧರ್ಮವನ್ನ ಮಾಡಿದ್ದಾರೆ. ಅವರ ವಿರುದ್ಧ ಬಹಿಷ್ಕಾರ ಹಾಕಬೇಕು ಎಂಬ ಒತ್ತಾಯ ಅರ್ಥವಿಲ್ಲದ್ದು. ಈ ಬಗ್ಗೆ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಸ್ವಾಮೀಜಿ ಸುಪ್ರೀಂ ಕೋರ್ಟ್ನಲ್ಲಿ ವಿದ್ಯಾರ್ಥಿನಿಯರ ಪರವಾಗಿ ಹಾಜರಾಗಿದ್ದಾರೆ ಎಂಬ ಕಾರಣಕ್ಕೆ ಹಿರಿಯ ವಕೀಲ ದೇವದತ್ತ ಕಾಮತ್ ಬಗ್ಗೆ ಕ್ಷುಲ್ಲಕವಾಗಿ ಟೀಕೆ ಮಾಡ್ತಿರೋದನ್ನ ಕೇಳಿ ತುಂಬಾ ನೋವಾಗ್ತಿದೆ. ಕೆಲವರು ಅವರನ್ನ ಹಿಂದೂ ವಿರೋಧಿ ಎಂದು ಬಿಂಬಿಸುತ್ತಿದ್ದಾರೆ. ಈ ರೀತಿ ಟೀಕೆ ಮಾಡ್ತಿರೋದು ಶುದ್ಧ ತಪ್ಪು ಮತ್ತು ಅಸಂಬದ್ಧ. ಒಬ್ಬ ವಕೀಲ ಕೋರ್ಟ್ನಲ್ಲಿ ತಮ್ಮ ಕಕ್ಷಿದಾರನ ಪರವಾಗಿ ವಾದಿಸೋದು, ಕಕ್ಷಿದಾರನ ಪರ ನ್ಯಾಯ ಕೇಳೋದು ವೃತ್ತಿ ಧರ್ಮ. ಅದು ವಕೀಲನಾಗಿ ಆತನ ಜವಾಬ್ದಾರಿ. ಅಷ್ಟಕ್ಕೆ ಹಿಂದೂ ವಿರೋಧಿ ಎಂದು ಬಿಂಬಿಸೋದು ಸರಿಯಲ್ಲ ಅಂತ ಹೇಳಿದ್ದಾರೆ.